ಮೈ ಚಾನೆಲ್ ಕಾರ್ತಿಸ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಆಲ್ ಆಫ್ ಯು ಆರ್ ಫೈನ್. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಕಮರ್, ದಿಸ್ ಇಸ್ ಕಾರ್ತಿ ಫ್ರಮ್ ಮ್ಯಾಂಗ್ಳೂರ್ ಆ್ಯಂಡ್ ನಾನು ಮಾಡ್ತೀನಿ ಕನ್ನಡ ವ್ಲಾಗ್ಸ್. ಓಕೆನಾ? ಟುಡೇ ಇಸ್ ಸಂಡೇ ಅಲ್ಲ? ಎಸ್, ಅಫ್ಕೋರ್ಸ್ ಟುಡೇ ಇಸ್ ಸಂಡೇ. ಜಸ್ಟ್ ಇವಾಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇಲ್ಲಿ ತನಿಷ್ನ ರೆಡಿ ಮಾಡಿ ಕೂರಿಸಿದ್ದೀನಿ. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶಾಪಿಂಗ್ ಮಾಡೋದಕ್ಕೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ನಿಮಗೆ, ವೇಟ್ ಬಾಬು, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಶಾಪಿಂಗ್ ಮಾಡೋದೆಲ್ಲ ಬಾಕಿ ಇದೆ ಅಂತ, ಮದುವೆ ಇದೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನನಗೆ ಗೊತ್ತಿಲ್ಲ ನನಗೆ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವೋ ವೀಡಿಯೋಸ್ನ, ಬಟ್ ಡೆಫಿನೆಟ್ಲಿ ನಾನು ಏನು ತೊಗೊಂಡೆ ಅಂತ ಮಾತ್ರ ನಿಮಗೆ ತೋರಿಸ್ತೀನಿ ಆಯಿತಾ. 2 ಡ್ರೆಸ್ ಆಲ್ರೆಡಿ ರೆಡಿ ಇದೆ, ಇನ್ನೊಂದು ಸೀರೆ ಬಾಕಿ ಇದೆ ದಾರಿಗೆ ಇಟ್ಕೊಳ್ಳೋದಕ್ಕೆ. ಸೀರೆ ಅಲ್ಲ, ನನ್ನ ಮೈಂಡಲ್ಲಿ ಬೇರೆ ಏನೋ ಪ್ಲ್ಯಾನ್ ಇದೆ, ಬಟ್ ಆ ಪ್ಲ್ಯಾನ್ ಪ್ರಕಾರ ನಡೆಯೋದಿಲ್ಲ ಅಂತ ಅನಿಸುತ್ತೆ. ನಾನು ಅಂದ್ಕೊಂಡಿರೋವಂಥ ಬಟ್ಟೆ ಸಿಗೋದಿಲ್ಲ ಅಂತ ಅನಿಸುತ್ತೆ. 90% ಕನ್ಫರ್ಮ್ ಆಗೋಗ್ಬಿಟ್ಟಿದೆ, ಬಟ್ ಇನ್ನೊಂದು 10% ನಂಬಿಕೆ ಇಟ್ಕೊಂಡಿದ್ದೀನಿ. ಹುಡ್ಕಾಡೋಣ, ನೋಡೋಣ ಅಂತ. ಬೈ ಚಾನ್ಸ್ ಸಿಗಲಿಲ್ಲ ಅಂದರೆ ಸೀರೆನೇ ತೊಗೊಳ್ಳೋದು. ಆ್ಯಂಡ್ ಈ ಸಲ ಪ್ರತಿ ಫಂಕ್ಷನ್ಗೂ ಜಾಸ್ತಿದೆಲ್ಲ ಸೀರೆ ತೊಗೊಂಡು ಅದನ್ನು ಆಮೇಲೆ ಕಬೋರ್ಡ್ನಲ್ಲಿ ಇಟ್ಬಿಡೋದು. ಒಂದೇ ಸಲ ಉಡೋದು ಆಯಿತಾ. ಆಮೇಲೆ ಮತ್ತೆ ಉಡೋದೇ ಇಲ್ಲ. ಅದು ಯಾವಾಗಲೂ ಒಂದು 4-5 ವರ್ಷ ಆದಮೇಲೆ ನೆನಪಾಗುತ್ತೆ. ಇಲ್ಲ, ನನಗೆ ಎಷ್ಟೊಂದು ಸೀರೆ ತೊಗೊಂಡಿರೋದು ನೆನಪೇ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಕಬೋರ್ಡಲ್ಲಿ ಎತ್ತಿರೋದಕ್ಕೆ ಜಾಸ್ತಿ ಸೀರೆ ತೊಗೊಳೋದು ಬೇಡ, ಜಾಸ್ತಿ ಸ್ಪೆಂಡ್ ಮಾಡೋದು ಬೇಡ, ಸುಮ್ಮನೆ ದುಡ್ಡನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿರೋದು ಒಂದು ಸ್ವಲ್ಪ ಅಂದರೆ ನೋಡೋಣ ಯಾವ ಥರ ಸಿಗುತ್ತೆ ಅಂತ. ನನ್ನ ಹಣ್ಣಿನಲ್ಲಿ ಅದು ಯಾವ ಥರ ಬಟ್ಟೆ ಸಿಗಬೇಕು ಅಂತಿದೆಯೋ ಅದೇ ಸಿಗೋದಲ್ವ ಡೆಫಿನೆಟ್ಲಿ. ನೋಡೋಣ ಯಾವ ಥರ ಸಿಗುತ್ತೆ ಅಂತ. ಏನು ತೊಗೊಂಡೆ ಅಂತ ಮಾತ್ರ ಡೆಫಿನೆಟ್ಲಿ ತೋರಿಸ್ತೀನಿ. ಇನ್ನು 1-2 ಡ್ರೆಸ್ ತೊಗೊಂಡಿರೋದನ್ನ ಅದನ್ನು ನಾನು ಫಂಕ್ಷನ್ಗೆ ಹಾಕಿದಾಗಲೇ ತೋರಿಸ್ತೀನಿ. ಬಟ್ ಇವತ್ತಂತೂ ನೀವು ಶಾಪಿಂಗ್ ಬ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರಲ್ಲ ಒಬ್ಬರು. ಸೊ ಅದಕ್ಕೋಸ್ಕರ ನೋಡೋಣ, ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಕ್ಯಾಪ್ಚರ್ ಮಾಡ್ತೀನಿ ಶಾಪಲ್ಲೆಲ್ಲ, ಇಲ್ಲಾಂದರೆ ಬಟ್ ತೊಗೊಂಡಿರೋದಂತೂ ಡೆಫಿನೆಟ್ಲಿ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಅವನಿಗೂ ಕೂಡ ತೊಗೊಳೋಕ್ಕೋಗಿದೆ ಇದೆ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಹೊರಗಡೆ ಹೋಗಿದೆ ಆಯಿತಾ, ಆಫೀಸ್ಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ರೆ. ನನಗೆ ಅವ್ರ ಮೇಲೆ ಡೌಟ್ ಆಗ್ತಿದೆ. 4:30ಗೆ ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಈ ಥರ ಎಲ್ಲ ಹೋದರೆ ಆಮೇಲೆ ಲೇಟಾಗಿ ಬಂದರೆ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗಿಬಿಡುತ್ತೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಕೂತಿದ್ದೀನಿ. 4:30ಗೆ ಹೋಗೋ ಪ್ಲ್ಯಾನ್. ಇವಾಗ ಟೈಮ್ ಆಗಿದೆ ಒಂದು 3:45 ಆಗಿರ್ಬೋದು ಟೈಮ್. ಸೊ ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆ್ಯಂಡ್ ಏನೆಲ್ಲ ತೊಗೊಂಡ್ವಿ ಅಂತ ಡೆಫಿನೆಟ್ಲಿ ತೋರಿಸ್ತೀನಿ. ಓಕೆನಾ? ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ನ ಪಾರ್ಟ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ನ್ಯೂ ಕಮರ್ಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಸಿಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇವಾಗ ನಾವು ಬೇಗ ರೆಡಿ ಆಗ್ತೀವಿ ಆಯಿತಾ. ಕೂದಲು ಒದ್ದೆ ಇದೆ, ತುಂಬ ಇರಿಟೇಷನ್. ನನ್ನ ಕೂದಲು ಒಣಗೋದಿಲ್ಲ ಬೇಗ. ಈ ಒದ್ದೆ ಕೂದಲನ್ನ ಇಟ್ಕೊಂಡು ಓ ಮೈ ಗಾಡ್ ಶಾಪಿಂಗ್ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹೊರಡ್ತೀವಿ. ತನಿಷ್ ರೆಡಿ ಆಗಿದ್ದಾನೆ, ನಾನು ರೆಡಿ ಆಗಬೇಕು. White rose. ಓಕೆ, ನಾನಿವಾಗ ಹೊರಟಿದ್ದೆಲ್ಲ ಆಯ್ತಾಯ್ತಾ. ಸಿಂಪಲ್ ಆಗಿರೋ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೇ. ಜೀನ್ಸ್ ಪ್ಯಾಂಟ್ ಎಲ್ಲ ಬೇಡ ಅಂತ ಅನ್ನಿಸ್ತು. ಐ ಶೋ ಯು ಮೈ ಡ್ರೆಸ್ ವೇಟ್. One minute. ಓಕೆ, ಬೀಳುತ್ತಾ ಇಲ್ಲ? ಓಕೆ, ದಿಸ್ ಇಸ್ ಮೈ ಡ್ರೆಸ್. ಯಾಕೋ ಇವಾಗ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಳ್ಳೋದು ಬೇಡ, ಕಂಫರ್ಟಬಲ್ ಆಗಿರೋ ಒಂದು ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಡ್ರೆಸ್ನ ಹಾಕಿದ್ದೀನಿ.
ಆ್ಯಂಡ್ ಇವಾಗ ಹೊರಡ್ತೀವಿ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಆಮೇಲೆ ಇನ್ನೊಂದು ನನಗೆ ಗೊತ್ತು, ನೀವು ತಲೆಗೆ ಏನು ಹಚ್ಚಿದ್ರಿ ಅಂತ ಕೇಳ್ತೀರಾ ಅಂತ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಲಾರಿಯಲ್ ಅದು ಸೀರಮ್ ಆಯಿತಾ, ಇದು ಶಾಂಪೂ ಜೊತೆ ಫ್ರೀಯಾಗಿ ಸಿಕ್ಕಿರೋದು. ಟ್ರೈ ಮಾಡ್ತಾ ಇದ್ದೀನಿ. ಇದು ಹೇಗಿದೆ, ಬೆಸ್ಟ್ ಇದೆಯೋ ಇಲ್ವೋ ಅಂತ ನಾನೇನು ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ದಿಸ್ ಇಸ್ ಜಸ್ಟ್ ಮೈ ಸೆಕೆಂಡ್ ಟೈಮ್ ಅಷ್ಟೇ ಇದು. ಇವತ್ತು ತಲೆಗೆ ಸ್ನಾನ ಮಾಡಿದ್ದೀನಲ್ಲ, ಸೊ ಇವತ್ತು ಹೇರ್ ವಾಶ್ ಆಗಿದ್ದೀನ. ನಾನು ಹೇರ್ ಕಂಟ್ರೋಲ್ನಲ್ಲಿ ಇರೋದಿಲ್ಲ, ಸಿಕ್ಕಾಪಟ್ಟೆ ಮೆಸ್ಸಿ ಆಗಿರುತ್ತೆ, ಆಮೇಲೆ ತುಂಬ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ. ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಸೆಟ್ ಆಗಿಬಿಡುತ್ತೆ. ಬಟ್ ಇವತ್ತು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಹಚ್ಕೊಂಡು ಹೊರಟಿದ್ದೀನಿ. ನೋಡೋಣ ಇದು ಹೇಗೆ ಕಂಟ್ರೋಲ್ ಮಾಡ್ತು ನನ್ನ ಹೇರ್ನ ಅಂತ ನಾನು ಹೇಳ್ತೀನಿ. ಬೆಸ್ಟ್ ಅಂತ ಅನ್ಸಿದ್ರೆ ನೀವು ಹಚ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇವಾಗಿಲ್ಲ, ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಐ ಡೋಂಟ್ ನೋ ಹೌ ಇಸ್ ದ ಪ್ರಾಡಕ್ಟ್. ಹಚ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಂತ ಅನ್ನಿಸ್ತು, ಬಟ್ ಲೆಟ್ಸ್ ಸಿ ಹೋಲ್ ಡೇ. ಇವಾಗ ಮತ್ತೆ ಡ್ರೈ ಅಂತ ಫೀಲ್ ಆಗ್ತಾ ಇದೆ. ಆ್ಯಕ್ಚುಲಿ ಆಲ್ರೆಡಿ ಫೀಲ್ ಆಗ್ತಾ ಇದೆ. ಹಚ್ಬೇಕಾದ್ರೆ ಮಾತ್ರ ಚೆನ್ನಾಗಿ ಅನ್ನಿಸ್ತು. ಸೊ ಲೆಟ್ಸ್ ಸಿ ಮ್ಯಾನೇಜ್ ಆಗುತ್ತೋ ಇಲ್ವೋ ಅಂತ. ಆ್ಯಂಡ್ ಅಂಗಡಿನಲ್ಲಿ ಆದಷ್ಟು ಮತ್ತೆ ಹೇಳ್ತಾ ಇದ್ದೀನಿ, ಟ್ರೈ ಮಾಡ್ತೀನಿ. ಯಾಕಂದರೆ ಕೆಲವು ಶಾಪರೆಲ್ಲ ಅವರು ನಾವು ಮೊಬೈಲ್ ತೆಗ್ದಿದ ತಕ್ಷಣ ಹೇಳ್ಬಿಡ್ತಾರೆ ನೋ ವಿಡಿಯೋ ಅಂತ. ದೂರದಲ್ಲಿರೋರಿಗೆ ಕೆಲವೊಂದ್ಸಲ ನಾವು ಶಾಪಿಂಗ್ ಮಾಡಬೇಕಾದ್ರೆ ಫೋಟೋಸ್ ಕಳಿಸ್ಬೇಕು, ಅವ್ರಿಗೆ ಇಷ್ಟ ಆಯಿತು ಇಲ್ವೋ ಕೇಳಬೇಕು ಅಂದರೂ ಆವಾಗಲೂ ನೋ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಮಾಡಿ ಬೇಕಂದರೆ ಹೇಳ್ತಾರೆ ಅಷ್ಟೇ, ನೋ ಫೋಟೋಸ್ ನೋ ವೀಡಿಯೋಸ್, ಸ್ಟ್ರಿಕ್ಟ್ಲಿ ನೋ ಅಂತ ಹೇಳ್ತಾರೆ. ನಾನು ಹೋಗೋ ಅಂಗಡಿಯಲ್ಲೆಲ್ಲ ಹಾಗೆ ನೋ ವೀಡಿಯೋಸ್. ಸೊ ಲೆಟ್ಸ್ ಟ್ರೈ ಫಾರ್ ದ ಬೆಸ್ಟ್, ಆಯಿತಾ. ಆ್ಯಂಡ್ ಈಗ ಹಸ್ಬೆಂಡ್ ಬಂದಿದ ತಕ್ಷಣ ನಾವು ಹೊರಡ್ತೀವಿ. ಆ್ಯಂಡ್ ಹೇಗಿದೆ ನನ್ನ ಡ್ರೆಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಂಡೇ ಮಾರ್ನಿಂಗ್ ಇದು, ನೆಕ್ಸ್ಟ್ ಡೇ. ಸೊ ಶಾಪಿಂಗ್ ಮಾಡಿರೋ ಬಟ್ಟೆಗಳೆಲ್ಲ ಇಲ್ಲಿ. ಶಾಪಿಂಗ್ ಮಾಡಿದ್ರೆ ಅಲ್ವಾ ಶಾಪಿಂಗ್ ಮಾಡಿರೋ ಬಟ್ಟೆಗಳು ಮನೆಗೆ ಬರೋದು. ಶಾಪಿಂಗೇ ಮಾಡಲಿಲ್ಲ. ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ, ನನಗೆ ಯಾಕೋ ಒಂದು ಸ್ವಲ್ಪ ಡೌಟ್ ಇತ್ತು ನೆನ್ನೆನೆ, ಇವ್ರು ಬರ್ತಾರೋ ಇಲ್ವೋ ಅಂತ. ತುಂಬ ಸಲ ಈ ಥರ ಆಗಿದೆ. ಸೊ ಎಕ್ಸ್ಪೀರಿಯನ್ಸಿಂದ ಹೇಳಿದ್ದು ಅವ್ರ ಮೇಲೆ ಡೌಟ್ ಇದೆ ಅಂತ. ಯಾಕಂದರೆ ಅವ್ರ ಆಫೀಸ್ ಇದಕ್ಕೆ ಅಂತ ಹೋದರೆ ಮನೆ ಇದೆ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ. ಸೊ ಅಷ್ಟೆಲ್ಲ ಹೊರಟ್ವಿ. ಆಲ್ಮೋಸ್ಟ್ ಅವ್ರಿಗೆ 4:30 ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರುವಾಗ 6:45 ಆಗಿತ್ತು. ಆಮೇಲೆ ಇನ್ನೇನಲ್ವಾ ಶಾಪಿಂಗ್ ಮಾಡೋದು. ನಮಗೆ ರಾತ್ರಿ ಹೊತ್ತೆಲ್ಲ ಹೋದರೆ ಇಲ್ಲೆಲ್ಲ ಸಂಡೇ ಕೆಲವೊಂದು ಶಾಪ್ಸೇ ಓಪನ್ ಆಗೋದಿಲ್ಲ. ಆ್ಯಂಡ್ ಕೆಲವು ಶಾಪ್ಸ್ ಎಲ್ಲ ಬೇಗ ಕ್ಲೋಸ್ ಮಾಡ್ತಾರೆ. ನಮಗೆ ಬ್ಯಾಂಗ್ಳೂರಿನಲ್ಲಿ ಲೇಟ್ ನೈಟ್ ತನಕ ಓಕೆ, ಒಂದು 10:30 11 ತನಕ ಕೆಲವೊಂದು ಶಾಪಿಂಗ್ ಮಾಡ್ಬೋದು ನಾವು. ಬಟ್ ಇಲ್ಲ ಆ ಥರ ಇಲ್ಲ, ಬೇಗ ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಲೇಡೀಸ್ ಎಲ್ಲ ಇರ್ತಾರಲ್ವ, ಸೊ ಅವರು ಒಂದು 6:45 7 ಎಲ್ಲ ಆಗ್ತಾ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ತೋರಿಸೋದಕ್ಕೆ. ಬೆಳಗ್ಗೆಯಿಂದ ಎಲ್ಲ ತೋರಿಸಿರ್ತಾರೆ. ಆ್ಯಂಡ್ ಮನೆಗೆ ಹೋಗೋ ಟೈಮ್ ಬೇರೆ, ಅವ್ರು ಸರಿಯಾಗಿ ಆಮೇಲೆ ತೋರಿಸೋದಿಲ್ಲ. ನಮಗೂ ಹೇಳೋಕ್ಕಾಗಲ್ಲ ಪದೇ ತೆಗೀರಿ ಅದು ತೆಗೀರಿ ಅಂತ. ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾವು 6 ಮೇಲೆ ಹೋಗ್ತೀವಿ ಅಂದರೆ ಅದೊಂದು ಫ್ಲಾಪ್ ಶಾಪಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಆಲ್ಮೋಸ್ಟ್ ಕಾದೆ ನಾನು. ಅಟ್ಲೀಸ್ಟ್ ಹೀಗೆ ಎಲ್ಲರೂ 2 ರೌಂಡ್ ಆದರೂ ಹೊಡ್ಕೊಂಡು ಬರೋಣ ಅಂತ. ಬಟ್ ಅವ್ರು ಬರ್ದೇ ಇರೋದು ನೋಡಿ ನನಗೆ ಕೋಪ ಬಂದ್ಬಿಟ್ಟು. ಸೊ ಹಾಗಾಗಿ ಶಾಪಿಂಗ್ ರೌಂಡ್ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ. ಹೊರಡು ಅಂದರು ಬಂದ್ಬಿಟ್ಟು. ಬಟ್ ಆದ್ರೂ ಹೊರಡಲಿಲ್ಲ. ಸೊ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾನು ಅವ್ರು ಕಾಯಬೇಡ ಅಂತ ಅಂದ್ಕೊಂಡಿದ್ದೀನಿ. ಆಯ್ತು, ಅವ್ರನ್ನ ಕಾದ್ರೆ ಕೆಲಸ ಆಗೋದಿಲ್ಲ. ಆಮೇಲೆ ಗೊತ್ತಿಲ್ಲ, ಹಾಗೆ ಅನ್ಕೋತೀನಿ ಮತ್ತೆ ಅವ್ರನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸಾಗೋದಿಲ್ಲ. ನನಗೆ ಎಲ್ಲಿ ಹೋದ್ರೂ, ಒಂದು ಚಿಕ್ಕ ಶಾಪಿಂಗ್ ಹೋದ್ರೂ, ಹೂ ತರಕ್ಕೆ ಹೋದ್ರೂ ನಾನು ಅವ್ರ ಜೊತೆನೇ ಹೋಗೋದು. ನಾನು ಒಬ್ಬಳೇ ಯಾವತ್ತೂ ಹೋಗಲ್ಲ. ಅದು ಹೋಗಿ ಅಭ್ಯಾಸ ಆಗಿದೆ. ಅವರು ಅಷ್ಟೇ, ಏನೇ ಚಿಕ್ಕ ವಸ್ತು ತೊಗೋಬೇಕಾದ್ರೂ ನಾನು ಕರ್ಕೊಂಡು ಹೋಗ್ತಾರೆ. ನಾನು ಕೂಡ ಅಷ್ಟೇ, ಅವ್ರಿಗೆ ಕಾಯ್ತೀನಿ, ಅವ್ರ ಜೊತೆನೇ ಹೋಗೋದು. ಏನು ತರಬೇಕಾದ್ರೂ ಎಲ್ಲಿಗೆ ಹೋಗ್ಬೇಕಂದ್ರೂ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವತ್ತು ಬೆಳಗ್ಗೆ ಹೇಳಿದ್ದೀನಿ, ನಾನು ನಿಮ್ಮ ಜೊತೆ ಬರಲ್ಲ, ನಿಮಗೆ ಕಾಯೋದಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ, ನಾನು ಶ್ರಾವ್ಯನ ಜೊತೆ ಹೋಗ್ತೀನಿ, ತನಿಷ್ ಜೊತೆ ಹೋಗ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ ಬೆಳಿಗ್ಗೆ. ಓಕೆ, ನೆಕ್ಸ್ಟ್ ಶಾಪಿಂಗ್ ವ್ಲಾಗ್ ಬರ್ಬೋದು. ಅಂದರೆ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ ಡೆಫಿನೆಟ್ಲಿ. ಓಕೆನಾ, ಕಾಯ್ತಾ ಇರಿ. ನೀವು ನನಗೆ ಡೈಲಿ ಒಬ್ಬರು ಹೇಳ್ತಾ ಇರ್ತೀರಲ್ವಾ, ಡೈಲಿ ಅಪ್ಡೇಟ್ ಮಾಡಿ, ಡೈಲಿ ವ್ಲಾಗ್ಸ್ ಹಾಕಿ ಅಂತ. ಸೊ ಹಾಗಾಗಿ ನೆನೆ ಒಂದು ವ್ಲಾಗ್ ಹಾಕ್ತೆ ಆ್ಯಂಡ್ ಇವತ್ತು ಕೂಡ ಹಾಕ್ತಾ ಇದ್ದೀನಿ. ನಿಮಗೋಸ್ಕರ ಪ್ರೀತಿಯಿಂದ ಹಾಕ್ತಾ ಇದ್ದೀನಿ, ಆಯಿತಾ. ಸೊ ನೀವೇನು ಮಾಡಬೇಕು ಗೊತ್ತಾ, ಬರೀ ನನ್ನ ವ್ಲಾಗ್ಸ್ನ ನೀವು ಮಾತ್ರ ನೋಡ್ಬಿಡಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ ಎಲ್ರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಥರದ್ದು ಕೆಲವೊಂದು ಫ್ಲಾಪ್ ವ್ಲಾಗ್ಸ್ ಇರುತ್ತೆ, ಆಯಿತಾ. ನಾವು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಆ್ಯಕ್ಚುಲಿ ಅದು ಮಾಡೋಕ್ಕಾಗದೆ ಫ್ಲಾಪ್ ಆಗಿ ಮತ್ತೆ ಆ ವಿಡಿಯೋನೇ ಹಾಕಿರೋದಿಲ್ಲ ನಾನು. ಬಟ್ ಈ ಸಲ ಫ್ಲಾಪ್ ಆದರೂ ಪರವಾಗಿಲ್ಲ. ನಾನು ನೋಡಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ವ್ಲಾಗ್ ಮಾಡೋದಕ್ಕೆ, ಬಟ್ ಆ ಪ್ಲ್ಯಾನ್ ಪ್ರಕಾರ ನಡೀಲಿಲ್ಲ. ಬಟ್ ಆ ಫ್ಲಾಪ್ ವ್ಲಾಗ್ನೇ ನಾನು ನಿಮಗೆ ಇವತ್ತು ಹಾಕ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಯ್ತಾ ಇರಿ. ಇವತ್ತು ಶಾಪಿಂಗ್ ಹೋದರೆ ಏನು ತೊಗೊಂಡ್ರೆ ಆ ವ್ಲಾಗ್ ಕೂಡ ಬರುತ್ತೆ, ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಕಾಯ್ತಾ ಇರಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ. ಎಲ್ಲರೂ ಟೇಕ್ ಕೇರ್, ಸಿ ಯು ಸೂನ್, ಬಾಯ್.